ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಮತ್ತು ಯೆಲ್ಲೋ ಕ್ಯಾಟ್ ಕ್ರಿಯೇಷನ್ ರಾಯಲ್ ಕಿಟ್ ಸಿನಿಮಾಸ್ ಅರ್ಪಿಸುವ ತುಳುನಾಡ ಸೂರ್ಯಚಂದ್ರರ್ ಎನ್ನುವ ತುಳು ಟೆಲಿಫಿಲ್ಮ್ನ ಪ್ರೀಮಿಯರ್ ಶೋ ನಗರದ ಪುರಭವನದಲ್ಲಿ ಅದ್ದೂರಿಯಾಗಿ ಜರುಗಿತು. ಯುವ ಪ್ರತಿಭೆ ರಕ್ಷಿತ್ ಎಸ್ ಜೋಗಿ ಅವರ ಕಥೆ, ಚಿತ್ರಕಥೆ, ಸಾಹಿತ್ಯ, ನಿರ್ದೇಶನ, ಸಂಭಾಷಣೆ ಮತ್ತು ನಿರ್ಮಾಣದ ತುಳುನಾಡ ಸೂರ್ಯಚಂದ್ರರು ಎನ್ನುವ ತುಳು ಟೆಲಿಫಿಲ್ಮ್ನ ಪ್ರೀಮಿಯರ್ ಶೋ ಮಂಗಳೂರಿನ ಕುದ್ಮುಲ್ ರಂಗರಾವ್ ಪುರಭವನದಲ್ಲಿ ಅದ್ದೂರಿಯಾಗಿ ಜರುಗಿತು. ಇನ್ನು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಮತ್ತು ಯೆಲ್ಲೋ ಕ್ಯಾಟ್ ಕ್ರಿಯೇಷನ್ಸ್ ರಾಯಲ್ ಕಿಟಿ ಸಿನಿಮಾಸ್ ಅರ್ಪಿಸುವ ತುಳುನಾಡ ಸೂರ್ಯಚಂದ್ರರು ಎನ್ನುವ ತುಳು ಟೆಲಿಫಿಲ್ಮ್ನ ಪ್ರೀಮಿಯರ್ ಶೋವನ್ನ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದ ದಯಾನಂದ ಕತ್ತಲ್ ಸರ್ ದೀಪ ಬೆಳಗಿಸಿ ಉದ್ಘಾಟಿಸಿದ್ರು. ತದ ಬಳಿಕ ಅವರು ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ್ರು. ಇನ್ನು ನಮ್ಮ ಒತ್ತುದ ರಾಜ್ಯ ನಂಚೊತ್ತನ ಕೇರಳಡು ಬಳಕೆಡಿಪ್ಪು ನಂಚೊತ್ತನ ಮಲಯಾಳಂ ಲಿಪಿತ ಮೂಲ ನಮ್ಮ ತುಳುಲಿಪಿ ಅಕುಲು ಪರಿಪೂರ್ಣವಾದ ತುಳುಲಿಪಿನ ಗಳಸದು ತುಳು ಮಲಯಾಳಂ ಲಿಪಿಯಿಂದ ಅಕುಲು ಅನುಷ್ಠಾನಗು ಕನೈದಿರು ಆಂಡ ಇನಿ ನಮ್ಮ ತುಳುವ ನೆಲತ ಒಂಜಿ ಇಲ್ಲಲ್ದು ಒಂಜಿ ಗ್ರಾಮರ್ದು ಒಂಜಿ ಹಳ್ಳಿರ್ದು ಅತ್ತಂಡ ಒಂಜಿ ಇಡೀ ನಮ್ಮ ತುಳುವ ರಾಜ್ಯದ ಉಳಯಿ ತುಳುವ ನಾಡದ ಉಳಯಿ ಏತ್ ಜನ ನಮ್ಮ ತುಳುಲಿಪಿ ಗಳಸೊಂದಿತ್ತ ಅಂದ ಕೇಂಡ ಕರಿನ ಮೂಜಿ ವರ್ಷ ಪಿರಾಕಡು ಬಿರಿಯಲ್ದ ಲೆಕ್ಕಾಚಾರಗು ಮಾತ್ರ ತುಳುಲಿಪಿನ ಗಳಸೊಂದಿತ್ತೀನಿ ಇನಿ ಸಾಧಾರಣ 10,000 ಮಿತ್ತು ಜನ ತುಳುಲಿಪಿನ ನಿರರ್ಗಳವಾದ ಬರೆಪಿರಂದಿತ್ತಂದಂಡ ಪ್ರಸ್ತುತ ಮೂಜಿ ವರ್ಷದ ಅವಧಿಡು ಕಾರಣ ಒಂಜಿ ಹೊಸ ಜವಣರಿಗೆ ತುಳು ಅಕಾಡೆಮಿ ಇಂಚಿತ್ತನ ಕಜ್ಜ ಮಲ್ಪೆರೆ ಬೆರಿತಾಂಗು ಕೊರನೆಡ್ದಾತ್ರ ಮಾತ್ರ ಸಾಧ್ಯ ಅಂಡು ಹೊರತಾದ ಬೇತೆದಾಲತ್ತೆ. ಕಾರ್ಯಕ್ರಮದಲ್ಲಿ ಕುದ್ರೋಳಿ ಕ್ಷೇತ್ರದ ಕೋಶಾಧಿಕಾರಿ ಪದ್ಮರಾಜ್ ಅವರು ಯುವಕರ ಪ್ರಯತ್ನವನ್ನ ಶ್ಲಾಘಿಸಿದ್ರು. ಈ ತುಳುನಾಡದ ಇತಿಹಾಸನು ಬೇತೆ ಜನಕ್ಲೆಗೆ ತೋಚ್ಪದ ಕೊರಡು ಈ ತುಳುನಾಡಿಗೆ ಎನ್ನನೇ ಆಯ್ನಂಚಿನ ಕಾಣಿಕೆ ಕೊರಡು ಪಂಡದು ಒಂಜಿ ಎಡ್ಡೆ ದೃಷ್ಟಿಕೋನದಿ ಒಂದು ಇನಿ ಈ ಒಂಜಿ ತುಳುನಾಡ ಸೂರ್ಯಚಂದ್ರ ಪನ್ಪನ ಒಂಜಿ ಚಿತ್ರನು ಆರು ತಯಾರು ಮಲ್ತದೆ ಇನಿ ಈ ಬಿಡುಗಡೆದ ಕಾರ್ಯಕ್ರಮ ಮಲ್ತೊಂದುಲ್ಲೇರು ಮೇರ್ನ ಆಶೆ ಎಂಚಿನ ಉಂಡು ಒಂದಕ್ಕೆ ಆ ಪರಮಾತ್ಮೆ ಏಪಲ ಅನುಗ್ರಹ ಉಪ್ಪಡು ತುಳುನಾಡಿಗೆ ಅರ್ನ ತಂಡೊಡ್ದು ನನಾತ್ ಎಡ್ಡೆ ಪುದರ್ ಕೊರಡು. ಇನ್ನು ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದವರಿಗೆ ಸನ್ಮಾನ ಕಾರ್ಯಕ್ರಮವನ್ನ ಕೂಡ ಹಮ್ಮಿಕೊಳ್ಳಲಾಗಿತ್ತು. ತುಳುನಾಡ ಸೂರ್ಯಚಂದ್ರರು ಟೆಲಿಫಿಲ್ಮ್ನಲ್ಲಿ ಪರಶುರಾಮನ ಪಾತ್ರದಲ್ಲಿ ಕಾಣಿಸಿಕೊಂಡ ಚಿನ್ನು ಕೊಟ್ಟಾರಿ ಅವರಿಗೆ ತುಳುನಾಡ ಭಾರ್ಗವ ಬಿರುದು ನೀಡಿ ಗೌರವಿಸಲಾಯಿತು. ಇದೇ ವೇಳೆ ಕೊಂಚಾಡಿ ಮೂಕಾಂಬಿಕಾ ದೇವಸ್ಥಾನದ ಮುಕ್ತೇಸರರಾದ ಕಮಲಾಕ್ಷಿ ವಿಕೆ ಬಾಬು, ನೀಲಕಂಠ ಟೆಲಿಫಿಲ್ಮ್ನ ಮಾರ್ಗದರ್ಶಕರಾದ ಪ್ರಕಾಶ್ ಗಟ್ಟಿ, ಅಂಬ್ಲಮೊಗರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರಾದ ಜಗದೀಶ್ ಶೆಟ್ಟಿಯೇ, ಟೆಲಿಫಿಲ್ಮ್ನ ಪ್ರೊಡಕ್ಷನ್ ಮ್ಯಾನೇಜರ್ಸ್ಗಳಾದ ಸುಧಾಕರ ಜೋಗಿ, ದುರ್ಗಪ್ರಸಾದ್, ಇಂದಿರಾ ಅಂಬ್ಲಮೊಗರು ಅವರನ್ನ ವೇದಿಕೆಯಲ್ಲಿ ಸನ್ಮಾನ ಮಾಡಲಾಯಿತು. ಸಮಾರಂಭದಲ್ಲಿ ಬಿಜೆಪಿ ಮಹಿಳಾ ಮೋರ್ಚಾದ ಜಿಲ್ಲಾಧ್ಯಕ್ಷೆ ಧನಲಕ್ಷ್ಮಿ ಗಟ್ಟಿ, ಭಾರತೀಯ ವಾಯುಸೇನೆ ನಿವೃತ್ತ ಅಧಿಕಾರಿ ರವೀಂದ್ರ ರಾಜೀವ್, ಬಿಜೆಪಿ ಮುಖಂಡ ಹಾಗೂ ಮೆಸ್ಕಾಂ ಅಧ್ಯಕ್ಷರಾದ ಕಿಶೋರ್ ಕುಮಾರ್ ಪುತ್ತೂರು, ಅಂಬ್ಲಮೊಗರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಲತಾ ಪರಮೇಶ್ವರ್, ಯಜಮಾನ ಪರಿಯಾಳ ಗುತ್ತು ವಿಖ್ಯಾತ್ ಬಳ್ಳಾಲ್, ಉದ್ಯಮಿ ಕಿರಣ್ ಜೋಗಿ, ತುಳು ಪರ ಹೋರಾಟಗಾರರ ಪ್ರಧಾನ ಸಂಚಾಲಕರಾದ ರೋಷನ್ ರೊನಾಲ್ಡ್, ನೃತ್ಯಪಟು ಹಾಗೂ ಸಿಸ್ಲಿಂಗ್ ಐಸ್ ಡಾನ್ಸ್ ಸ್ಟುಡಿಯೋ ಇದರ ಶುಭ ಕಿರಣ್, ಯೆಲ್ಲೋ ಕ್ಯಾಟ್ ಕ್ರಿಯೇಷನ್ನ ಮ್ಯಾನೇಜರ್ ಕಾವ್ಯ ಪೂಜಾರಿ, ಮಾಜಿ ರಾಷ್ಟ್ರೀಯ ಪರಿಷತ್ ಸದಸ್ಯೆ ಆಶಾ ಜಗದೀಶ್, ಕುತ್ತಾರು ರಕ್ತೇಶ್ವರಿ ಕೊರಗಜ್ಜ ಕ್ಷೇತ್ರದ ಸುಧಾಕರ್ ಕುತ್ತಾರ್, ಹೆವೆನ್ ರೋಸ್ ಪ್ರೊಫೆಷನಲ್ ಯುನಿಸೆಕ್ಸ್ ಸಲೂನ್ನ ಮಾಲಕರಾದ ಮುಸ್ತಫಾ ಪ್ರೇಮಿ, ತುಳು ಸಾಹಿತ್ಯ ಅಕಾಡೆಮಿ ಸದಸ್ಯರಾದ ನರೇಂದ್ರ ಮೊದಲಾದವರು ಉಪಸ್ಥಿತರಿದ್ದರು.
ಇದೇ ಕಿರುಚಿತ್ರದ ಪ್ರೀಮಿಯರ್ ಶೋ ಪ್ರಯುಕ್ತ ಲಕ್ಕಿ ಡಿಪ್ಪನ್ನ ನಡೆಸಲಾಗಿತ್ತು. ಇದರ ಅದೃಷ್ಟಶಾಲಿಗಳ ನಂಬರ್ ಹೀಗಿದೆ: ಮೊದಲ ನಂಬರ್ 3944, ದ್ವಿತೀಯ ನಂಬರ್ 2732, ತೃತೀಯ ನಂಬರ್ 2428 ಆಗಿದ್ದು, ಅದೃಷ್ಟಶಾಲಿಗಳು ಬಹುಮಾನವನ್ನ 1 ವಾರದೊಳಗೆ ಪಡೆದುಕೊಳ್ಳಬೇಕೆಂದು ಚಿತ್ರತಂಡ ವಿನಂತಿ ಮಾಡಿದೆ. ಇನ್ನು ತುಳುನಾಡ ಸೂರ್ಯಚಂದ್ರರು ತುಳು ಟೆಲಿಫಿಲ್ಮ್ನ ಸಹಾಯಕ ನಿರ್ದೇಶಕರಾದ ಕಾರ್ತಿಕ್ ವೈಬಿ, ಅಸೋಸಿಯೇಟ್ ಡೈರೆಕ್ಟರ್ ಆಗಿ ವಿಜೆ ಧೀರಜ್ ಸನೀಲ್, ಹೃದಯ್ ಜೋಗಿ, ಡಿಒಪಿ ಆಗಿ ಗೌರಿ ನಾಗೇಶ್ ಕೃಷ್ಣ ಪೂಜಾರಿ, ಕನ್ನಡ ಇಂಡಸ್ಟ್ರಿಯಲ್, ಸ್ಟಿಲ್ ಫೋಟೋಗ್ರಫಿ ಪೂರ್ಣೇಶ್ ಪುತ್ತೂರು, ಬೋಳೂರು ಕ್ರಿಯೇಷನ್ಸ್ನ ವಿಘ್ನೇಶ್ ಬೋಳೂರು ಅವರು ಮೇಕಪ್ ಆರ್ಟಿಸ್ಟ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ. ಚಿತ್ರವು ಉತ್ತಮ ಸಂದೇಶವನ್ನ ಹೊಂದಿರುವ ಟೆಲಿಫಿಲ್ಮ್ ಆಗಿದ್ದು, ಪ್ರಮುಖ ಪಾತ್ರದಲ್ಲಿ ಚಿನ್ನು ಕೊಟ್ಟಾರಿ, ಮಂಜು ಸುವರ್ಣ, ಕಲಾಮಾಣಿಕ್ಯ, ವಿಜಯ ದೇವಿ ಪ್ರಸಾದ್, ವಿಮರ್ಶಾ ಗೌಡ, ವಿಜಯ್ ಕುಮಾರ್ ಪಂಜಿಮೊಗರು, ಅಭಿಷೇಕ್, ಉದಯ್ ಜೋಗಿ ವಿಟ್ಲ, ಸುರೇಶ್ ಶೆಟ್ಟಿ ಕೋಡಿಕೆರೆ, ದೇವದಾಸ್ ಕೊಟ್ಟಾರಿ, ಇನ್ನು ವಿಶೇಷ ಪಾತ್ರದಲ್ಲಿ ದಿನೇಶ್ ಅತ್ತಾವರ್ ಮತ್ತು ಪ್ರವೀಣ್ ಮರ್ಕಮೆ ಕಾಣಿಸಿಕೊಳ್ಳಲಿದ್ದಾರೆ. ಟೆಲಿಫಿಲ್ಮ್ನ ಚಿತ್ರೀಕರಣವು ಮಂಗಳೂರಿನ ವಿವಿಧ ಕಡೆಗಳಲ್ಲಿ ನಡೆದಿದ್ದು, ತುಳುನಾಡಿನ ಮೂಲ ಇತಿಹಾಸ, ತುಳು ಭಾಷೆಯನ್ನ 8ನೇ ಪರಿಚ್ಛೇದನಕ್ಕೆ ಸೇರಿಸಬೇಕೆಂಬ ಬೇಡಿಕೆ ಒತ್ತಾಯಿಸುವ ಜೊತೆಯಲ್ಲಿ ದೇವರ ಅವಹೇಳನಕಾರಿ ಮಾಡುತ್ತಿರುವುದರಿಂದ ಏನೆಲ್ಲ ಆಗುತ್ತೆ ಎಂಬ ಸಂದೇಶವನ್ನ ಹೊಂದಿರುವ ಚಿತ್ರ ಇದಾಗಿದೆ. ಸಂಭವಾಮಿ ಯುಗೆ ಯುಗೆ. ಶರತ್ ಸಾಲ್ಯಾನ್, V4 ನ್ಯೂಸ್, ಮಂಗಳೂರು.